ಮಂಗಳೂರಿನಲ್ಲಿರುವ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯ ವತಿಯಿಂದ ಆಚರಿಸಿಕೊಂಡು ಬರುತ್ತಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಈ ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರಸ್ತೆ ಓಟದ ಸ್ಪರ್ಧೆಗೆ ಯುವಜನ ಸಂಘದ ಅಧ್ಯಕ್ಷರಾದ ಯೋಗೇಶ್ ಆರ್ ಸಾಲಿಯನ್ ಅವರು ಧ್ವಜವನ್ನ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಕ್ರೀಡಾ ಸಮಿತಿಯ ಸಂಚಾಲಕರಾದ ವಿಜಯ್ ಪುತ್ರನ್ ಅವರು ಮಾತನಾಡಿ, ಹುಡುಗರ ಸೀನಿಯರ್ಸ್ಗೆ 5 ಕಿಲೋಮೀಟರ್, ಹುಡುಗಿಯರ ಸೀನಿಯರ್ಸ್ಗೆ 4 ಕಿಲೋಮೀಟರ್ ಹಾಗೂ ಹುಡುಗರ ಮತ್ತು ಹುಡುಗಿಯರ ಜೂನಿಯರ್ಸ್ಗೆ 3 ಕಿಲೋಮೀಟರ್ ಓಟವನ್ನ ನಿಗದಿಪಡಿಸಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ ಸೀನಿಯರ್ ಮತ್ತೆ ಜೂನಿಯರ್, ಸೀನಿಯರ್ ಗರ್ಲ್ಸ್, ಸೀನಿಯರ್ ಬಾಯ್ಸ್, ಜೂನಿಯರ್ ಗರ್ಲ್ಸ್, ಜೂನಿಯರ್ ಬಾಯ್ಸ್ ಹಾಗೆ 4 ಕ್ಯಾಟಗರಿ ಇತ್ತು. ಸೀನಿಯರ್ ಬಾಯ್ಸ್ಗೆ 5-5.5 ಕಿಲೋಮೀಟ್ರ್ ಓಡಲಿಕ್ಕಿತ್ತು, ಮತ್ತು ಸೀನಿಯರ್ ಗರ್ಲ್ಸ್ಗೆ 4 ಕಿಲೋಮೀಟ್ರ್, ಹಾಗೆ ಜೂನಿಯರ್ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಾಧಾರಣ 3 ಕಿಲೋಮೀಟ್ರ್ ಓಡಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚೆಂದಗೊಳಿಸಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಈ ಸಲ ತುಂಬ ಜನ ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಇಲ್ಲಿ 4 ವಿಭಾಗಗಳಲ್ಲಿ ದೂರ ರಸ್ತೆ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, ಹುಡುಗರ ಸೀನಿಯರ್ಸ್ನಲ್ಲಿ ಕ್ರಮವಾಗಿ ಧೀರಜ್, ಆದಿತ್ಯ, ಪವನ್ ಹಾಗೂ ಹುಡುಗಿಯರ ಸೀನಿಯರ್ಸ್ನಲ್ಲಿ ಕ್ರಮವಾಗಿ ಉಮಾ ಭಾಗ್ಯಲಕ್ಷ್ಮಿ, ತೇಜ, ಕವಿತಾ ವಿಜೇತರಾದ್ರು. ಇನ್ನು ಹುಡುಗರ ಜೂನಿಯರ್ಸ್ನಲ್ಲಿ ಕ್ರಮವಾಗಿ ಕೌಶಿಕ್, ನೀಲಕಾಂತ್, ಅಶ್ಮಿತ್ ಹಾಗೂ ಹುಡುಗಿಯರ ಜೂನಿಯರ್ಸ್ನಲ್ಲಿ ಕ್ರಮವಾಗಿ ಮಾನ್ಯ, ಭೂಮಿಕಾ, ಜ್ಯೋತ್ಸ್ನಾ ವಿಜೇತರಾದ್ರು. ಈ ಸಂದರ್ಭದಲ್ಲಿ ಕ್ರೀಡಾ ಕಾರ್ಯದರ್ಶಿಗಳಾದ ಮಹೇಶ್ ಕರ್ಕೇರರ್ ಅವರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.